ಕುಷ್ಠರೋಗ ಪ್ರಕರಣ ನಿವಾರಣೆಯ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳ ಉಪನಿರ್ದೇಶಕಿ ಡಾಕ್ಟರ್ ರೇಖಾ ಎಸ್ ಆರೋಗ್ಯ ಕಾರ್ಯಕರ್ತರು ಕುಷ್ಠರೋಗ ಪತ್ತೆ ಕಾರ್ಯ ಮಾಡಿದ್ದಾರೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಿದರು. ಗೋನೂರು ಗ್ರಾಮದ ಮನೆ ಮನೆಗೆ ತೆರಳಿ ಆರೋಗ್ಯ ಕಾರ್ಯಕರ್ತರು ಆಗಮಿಸಿ ಕುಷ್ಠರೋಗದ ಬಗ್ಗೆ ಮಾಹಿತಿ ನೀಡಿದ್ದಾರೆಯೇ ಎಂದು ರೇಖಾ ಪರಿಶೀಲನೆ ನಡೆಸಿದರು. 2025 ವೇಳೆಗೆ ಕುಷ್ಠರೋಗ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ನಿಯಂತ್ರಣಕ್ಕೆ ತರುವ ಕಾರ್ಯವು ನಿರಂತರವಾಗಿ ನಡೆಯುತ್ತಿದ್ದು 18 ದಿನಗಳ ಕಾಲ ಗ್ರಾಮದ ಪ್ರತಿ ಮನೆಗಳಿಗೆ ತೆರಳಿ ಕುಷ್ಠರೋಗ ಪತ್ತೆ ಹಚ್ಚುವ ಕಾರ್ಯ ನಡೆದಿದೆ. ಪರಿಶೀಲನೆಯ ಕಾರ್ಯಕ್ಕೆ ಅಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಸಾಥ್ ನೀಡಿದರು. ಈ ವೇಳೆ ಡಿಎಲ್ಒ ಡಾಕ್ಟರ್ ರೂಪಾ ಆರ್ಡಿ, ಎನ್ಟಿ ತಂಡದ ಎಂ ಚಂದ್ರಪ್ಪ, ವೈ ತಿಪ್ಪೇಶ್, ರಾಜೇಶ್ ಪ್ರಸಾದ್, ಕೆಪಿಎಂಡಬ್ಲ್ಯೂ ತಂಡದ ಮಂಜುನಾಥ್, ಕಿರಣ್, ಓಂಕಾರ್ ಸ್ವಾಮಿ ಮತ್ತು ಬೆಳಗಟ್ಟ ಹಿರಿಯ ನಿರೀಕ್ಷಣಾಧಿಕಾರಿ ಮಹೇಶ್ ನಾಗೇಶ್, ಸುರಕ್ಷಾಧಿಕಾರಿ ಎಚ್ಎಸ್ ವೀಣಾಸಿ, ಎಚ್ಒ ಮಂಜುಶ್ರೀ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಆಯಿತು. ಒಂದು ಚಿಕ್ಕ 6 ವರ್ಷದ ಮಗು ಇದೆ, ಏನು ಮಾಡ್ತೀರಿ? 6 ವರ್ಷದಿಂದ ಏನದು ಏನದು ಅದಲ್ಲ, 6 ವರ್ಷದ ಮಗು ಇದೆ, ಏನು ಕೊಡ್ತೀರಿ? ಎಷ್ಟು ವರ್ಷದಿಂದ ಇದ್ದೀರಿ ಕಾರ್ಯಕ್ರಮದಲ್ಲಿ? ಸಿಂಗಲ್ ಡೋಸ್ ರಿಫ್ರಾಂಪಿಸನ್ ಕೊಡಬೇಕು ಕಾಂಟ್ಯಾಕ್ಟ್ಗೆ. ನಿಮ್ಗೆ ಅದೇ ಗೊತ್ತಿಲ್ಲ, ರಿಫ್ರಾಂಪಿಸನ್ ಇದೆಯಾ ಸ್ಟಾಕು? ಯಾರು ನಿಮ್ಮ ಡಿ ಎಲ್ ಆಫೀಸರ್? ಎಷ್ಟಿದೆ ರಿಫ್ರಾಂಪಿಸನ್ ಸ್ಟಾಕು?